ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ಹೇಳ ಹೊರಟಿರುವಂತಹ ವಿಚಾರವೇನೆಂದ್ರೆ ನಕಲಿ ಚೀನಾ ಲೋನ್ ಆಪ್ಗಳ ಹಾವಳಿಯಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರಗೊಳ್ಳುತ್ತಿರುವ ಬಗ್ಗೆ ಆಗಿದೆ. ಸ್ನೇಹಿತರೆ, ಜನರಿಂದು ಸಾಲವನ್ನ ಪಡೆಯುವುದು ಸಹಿತ ಹಣ ಸಂಪಾದನೆಗಾಗಿ ಸಕಾರಾತ್ಮಕ ದಾರಿಯನ್ನ ಬಿಟ್ಟು ನಕಾರಾತ್ಮಕವಾದ ದಾರಿಯನ್ನ ಹಿಡಿಯುವುದೇ ಹೆಚ್ಚಾಗಿದೆ. ಜನರ ದಾರಿಯನ್ನ ತಪ್ಪಿಸಲು ಪೂರಕವಾಗಿ ಚೀನಾದಿಂದ ಉಗಮವಾಗಿರುವಂತಹ ನಕಲಿ ಲೋನ್ ಆಪ್ಗಳು ಜನರ ಬದುಕನ್ನ ಕಸಿಯುತ್ತಿವೆ. ಚೀನಾ ನಕಲಿ ಲೋನ್ ಆಪ್ಗಳ ಹಾವಳಿಯನ್ನ ತಡೆಗಟ್ಟುವಿಕೆ ಯಾವುದೆಲ್ಲ ಆಪ್ಗಳು ಚೀನಾ ಮೂಲ ಎಂಬಿತ್ಯಾದಿ ಮಾಹಿತಿಯನ್ನ ನಾವು ನೀಡ್ತೇವೆ ಸ್ನೇಹಿತರೆ, ಸುಲಭದಲ್ಲಿ ಸಾಲ ನೀಡ್ತೇವೆ ಅಂತ ಹೇಳಿ ಜನರನ್ನ ಸುಲಭವಾಗಿ ಮರಳು ಮಾಡೋದ್ರಲ್ಲಿ ಈ ಚೀನಾ ಆಪ್ಗಳು ನಿಸ್ಸೀಮ. ಈಗಾಗಲೇ ಕೆಲವು ಯುವಕರ ಬದುಕನ್ನ ಕಸಿದುಕೊಂಡಿರುವಂತಹ ಚೀನಾ ಆಪ್ ಸುಳಿಯಲ್ಲಿ ಕರಾವಳಿ ಭಾಗದ ಕೆಲವು ಯುವತಿಯರು ಕೂಡ ಸಿಲುಕಿರೋದು ಬೆಳಕಿಗೆ ಬಂದಿದೆ. ತುರ್ತು ಅಗತ್ಯಕ್ಕಾಗಿ ಆಪ್ ಮೂಲಕ ಸಾಲವನ್ನ ಪಡೆದು ಸಕಾಲದಲ್ಲಿ ಮರುಪಾವತಿಸಲು ಸಾಧ್ಯವಾಗದವರು ಮಾತ್ರವಲ್ಲದೆ ಮರುಪಾವತಿ ಮಾಡಿದವರು ಕೂಡ ಹಿಂಸೆಯನ್ನ ಅನುಭವಿಸುತ್ತಿದ್ದಾರೆ. ಪ್ರಿಯ ಸ್ನೇಹಿತರೆ, ಯುವತಿಯೋರ್ವಳು ಕುಟುಂಬದ ತುರ್ತು ಅಗತ್ಯಕ್ಕಾಗಿ ಲೋನ್ ಆಪ್ ಮೂಲಕ 8,000 ರೂಪಾಯಿಯನ್ನ ಪಡೆದುಕೊಂಡಿದ್ದು ಬಳಿಕ ಮರುಪಾವತಿ ಮಾಡಿದ್ರು. ಆದ್ರೂ ಕೆಲವು ದಿನಗಳ ನಂತರ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟು ಬೆದರಿಸಲಾಗಿದೆ. ಬಳಿಕ ಆಕೆಯ ಫೋಟೋವನ್ನ ಪಡೆದು ಅಶ್ಲೀಲವಾಗಿ ಎಡಿಟ್ ಮಾಡಿ ಆಕೆಯ ಗೆಳೆಯರು, ಸಂಬಂಧಿಕರು, ಪಕ್ಕದ ಮನೆಯವರಿಗೆ ಕಳುಹಿಸಲಾಗಿದೆ. ಇದನ್ನ ತಿಳಿದಂತಹ ಯುವತಿ ಪೊಲೀಸರ ಮೊರೆ ಹೋಗಿದ್ದಾಳೆ. ಆಕೆಗೆ ಬರ್ತಾ ಇದ್ದಂತಹ ವಾಟ್ಸಪ್ ಕರೆಗೆ ವಾಪಸ್ ಕರೆ ಮಾಡಿದ್ರೆ ಅದು ಯಾವುದೋ ಓರ್ವಳು ಮಹಿಳೆಗೆ ಸಂಪರ್ಕ ಆಗ್ತಾ ಇದೆ. ಆಕೆ ತನಗೇನೋ ಅರಿಯುತ್ತಿಲ್ಲ ಎನ್ನುತ್ತಿದ್ದಾಳೆ. ಕಿರುಕುಳಕ್ಕೊಳಗಾದಂತಹ ಯುವತಿ ಸದ್ಯ ಸಿಮ್ಮನ್ನ ಬದಲಾಯಿಸಿದ್ದಾಳೆ. ಆದ್ರೆ ಈಗ ಆಕೆಯ ಸಹೋದರರಿಗೆ ನಿರಂತರ ಕರೆ ಮಾಡಿ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಇದೇ ರೀತಿ ಮತ್ತೋರ್ವಳು ಯುವತಿಯು ತೊಂದರೆಗೀಡಾಗಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಇಂತಹ ಹಲವು ಪ್ರಕರಣಗಳು ನಡೆದಿರುವಂತಹ ಸಾಧ್ಯತೆ ಇದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಸ್ನೇಹಿತರೆ, ಮಂಗಳೂರಲ್ಲಿ ಮತ್ತೆ 3 ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ ಜನವರಿಯಲ್ಲಿ ಸುರತ್ಕಲ್ನ ಓರ್ವ ಯುವಕ ಲೋನ್ ಆಪ್ ಸುಳಿಗೆ ಬಿದ್ದು ಅನಾಹುತವನ್ನ ಮಾಡಿಕೊಂಡಿದ್ದ. ಇದೀಗ ಮತ್ತೆ 3 ಯುವಕರು ತೊಂದರೆಗೆ ಸಿಲುಕಿರುವುದು ಬೆಳಕಿಗೆ ಬಂದಿದೆ. ಅವರಿಗೆ ಪೊಲೀಸ್ ಇಲಾಖೆಯಿಂದ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ನೀಡಲಾಗಿದ್ದು ಸದ್ಯ ಮಾನಸಿಕವಾಗಿ ಸುಧಾರಿಸಿಕೊಳ್ತಿದ್ದಾರೆ. ಪ್ರಿಯ ಸ್ನೇಹಿತರೆ, ಲೋನ್ ಆಪ್ ಚೀನಾದ ಲಿಂಕ್ ಇರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ನಡೆದಿರುವಂತಹ ಲೋನ್ ಆಪ್ ಪ್ರಕರಣಗಳ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಸಂಸ್ಥೆಗಳು ಪಡೆದುಕೊಂಡಿವೆ. ಇದರಲ್ಲಿ ಕಳೆದ ಜನವರಿಯಲ್ಲಿ ಸುರತ್ಕಲ್ನಲ್ಲಿ ಲೋನ್ ಆಪ್ನವರ ಕಿರುಕುಳದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಯುವಕನ ಪ್ರಕರಣದ ವರದಿಯೂ ಸೇರಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಸ್ನೇಹಿತರೆ, ಈಗಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ಚೀನಾ ಮೂಲದ ಲೋನ್ ಆಪ್ಗಳಿಗೆ ನಿಷೇಧವನ್ನ ವಿಧಿಸಿದ್ದು, ಆದರೂ ಬೇರೆ ಬೇರೆ ಹೆಸರಿನಿಂದ ಆಪ್ಗಳು ತಲೆ ಎತ್ತುತ್ತಿವೆ. ಉದಾರ್ ಲೋನ್, ವೈಫೈ ಕ್ಯಾಶ್, ಬಬಲ್ ಲೋನ್, ಲಿಕ್ವಿಡ್ ಕ್ಯಾಶ್, ಕ್ಯಾಶ್ ಪಾಟ್, ಪೈಸಾ ಲೋನ್, ಇನ್ನೀಡ್, ವಾವ್ ಪೈಸಾ, ಫ್ಲಾಶ್ ಕ್ಯಾಶ್ ಇವುಗಳೆಲ್ಲ ಚೀನಾದ ನಕಲಿ ಲೋನ್ ಆಪ್ಗಳಾಗಿವೆ. ಸ್ನೇಹಿತರೆ, ಇನ್ನೂ ಆತಂಕದ ವಿಷಯವಿದೆ. ಭಾರತೀಯ ಲೋನ್ ಆಪ್ಗಳ ಹೆಸರಿನ ಶೈಲಿಯಲ್ಲಿಯೇ ಚೀನಾದ ನಕಲಿ ಆಪ್ಗಳು ತಲೆ ಎತ್ತಿ ನಿಂತಿದ್ದು ಜನರನ್ನ ಭಯಭೀತರನ್ನಾಗಿಸಿದೆ. ಕೆಲವು ಆಪ್ಗಳಾದ ಪೈಸಾ ಲೋನ್, ರೂಪಿ ಫ್ಯಾಕ್ಟರಿ, ರೂಪಿ ಪ್ಲಸ್, ಪ್ಯಾನ್ ಲೋನ್ ಇವುಗಳೆಲ್ಲ ಭಾರತೀಯ ಬ್ಯಾಂಕ್ ಶೈಲಿಯ ಹೆಸರುಗಳನ್ನ ಇಟ್ಟುಕೊಂಡು ಜನರನ್ನ ಮೋಸಗೊಳಿಸ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಕೊನೆಯದಾಗಿ ಹೇಳುವುದಾದ್ರೆ ಚೀನಾದ ನಕಲಿ ಲೋನ್ ಆಪ್ಗಳ ಹಾವಳಿಯನ್ನ ತಡೆಗಟ್ಟುವುದಕ್ಕಾಗಿ ಹಲವು ಮಾರ್ಗಗಳಿವೆ. ಮೊದಲನೆಯದಾಗಿ, ಈಗಾಗಲೇ ತೊಂದರೆ ಅನುಭವಿಸ್ತಾ ಇರೋರು ತಮ್ಮ ಪ್ರಸ್ತುತ ಸಿಮ್ ಕಾರ್ಡ್ ಅನ್ನ ನಿಷ್ಕ್ರಿಯಗೊಳಿಸಬೇಕಾಗಿದೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಬೇಕಾಗಿದೆ. ಇದರೊಂದಿಗೆ ಹೊಸ ನಂಬರ್ ಅನ್ನ ಪಡೆದುಕೊಂಡ ಬಳಿಕ ಕೇವಲ ಆಪ್ತರಿಗಷ್ಟೇ ನೀಡಬೇಕು. ಮೊಬೈಲ್ಗೆ ಬಂದಂತಹ ಅನಗತ್ಯ ಜಾಹೀರಾತುಗಳನ್ನ ಮುಟ್ಟೋದಕ್ಕೆ ಹೋಗಬಾರ್ದು. ಮುಖ್ಯವಾಗಿ ಹೇಳಬೇಕಂದ್ರೆ ಲೋನ್ ಆಪ್ಗಳ ಬಗ್ಗೆ ತಿಳಿಯಲು ಅಧಿಕೃತವಾದಂತಹ ಬ್ಯಾಂಕ್ಗಳಿಗೆ ತೆರಳಬೇಕು. ಈ ರೀತಿಯಾಗಿ ಗ್ರಾಹಕರು ಎಚ್ಚರದಿಂದ ಇದ್ರೆ ನಕಲಿ ಚೀನಾ ಆಪ್ಗಳ ಹಾವಳಿಯನ್ನ ತಡೆಗಟ್ಟಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯದಿರಿ. ಸ್ನೇಹಿತರೆ, ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.